ಗ್ರಾಮದ ಬಳಿಕ ಮತ್ತೆ ನಡೆಯಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಶಕಿಲ ಮ್ಯಾಮ್ ಸಾಕಾಗಿರುವಂತಹ ಒಂದು ಪೈನಾಪಲ್ದು ಒಂದು ಏನು ಡಿಶ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಪೈನಾಪಲ್ ಜ್ಯೂಸ್ ಮಾಡ್ತಾ ಹೇಳಿದ್ರು. ಯಾವ ರೀತಿ ಹೇಗೆ ಅಂತೇಳಿ ಅವ್ರ ಜೊತೆ ಕೂಡ. ಎಸ್ ಮ್ಯಾಮ್, ಇವಾಗ ಪೈನಾಪಲ್ ಜ್ಯೂಸ್ ಅಲ್ಲ, ಪೈನಾಪಲ್ ಮಿಲ್ಕ್ ಶೇಕ್. ಹಾಂ, ಪೈನಾಪಲ್ ಮಿಲ್ಕ್ ಶೇಕ್ ಅಲ್ಲ, ಜ್ಯೂಸ್ ಅಂತ ಹೇಳಿದರೆ ಸಾಕಾಗಲ್ಲ, ಅದಕ್ಕೆ ಹಾಲು ಹಾಕ್ತಿದ್ವಲ್ಲ, ಹಾಗಾಗಿ ಮಿಲ್ಕ್ ಶೇಕ್ ಅಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಿಮಗೆ ಮಿಕ್ಸರ್. ಓಕೆ, ಹಾಗಾದರೆ ಫಸ್ಟಿಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಹೌದು, ಫಸ್ಟಿಗೆ 1 ಕಪ್ ಪೈನಾಪಲ್ ಹಾಕ್ತೇನೆ. ಓಕೆ, ಆಮೇಲೆ ಮತ್ತು ಅರ್ಧ ಕಪ್ ಬೆಲ್ಲ. ಬೆಲ್ಲ ಹಾಕಿದ್ರಲ್ಲ? ಹೌದು, ಬೆಲ್ಲ ಹಾಕೋದು, ಸಕ್ಕರೆ ಇಲ್ಲ. ಸಕ್ಕರೆ ಹಾಕೋದಿಲ್ಲ. ನೀವು ಹೆಚ್ಚಾಗಿ ಬೆಲ್ಲವೇ ಯೂಸ್ ಮಾಡೋದಲ್ಲ, ಎಲ್ಲ ಸ್ವೀಟಿಗೆ ನೀವು ಬೆಲ್ಲ ಯೂಸ್ ಮಾಡೋದು. ನಾವು ಸಕ್ಕರೆ ತರೋದೇ ಇಲ್ಲ. ಸಕ್ಕರೆ ತರೋದೇ ಇಲ್ವಾ? ಮನೆಯಲ್ಲೇ ಇಲ್ವಾ? ಅದು ಒಳ್ಳೆಯ ನೋಡಿ, ಬೆಲ್ಲವೇ. ಓಕೆ, ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋದಲ್ಲ. ಎಸ್, ಓಕೆ, ಜಾಸ್ತಿ ಏನೂ ಇಲ್ಲ. ಪೈನಾಪಲ್, ಬೆಲ್ಲ, ಆಮೇಲೆ ಹಾಲು. ಈಗ ಸ್ವಲ್ಪ ಗ್ರೈಂಡ್ ಮಾಡ್ತೀರಿ. ಅದರಲ್ಲಿ ನೀರು ಹಾಕಬೇಕಾ? ನೀರು ಚೂರು ಹಾಕಿ, ಆಗ ನೀರು ಹಾಕಿ. ಓಕೆ, ಹಾಲು ಹಾಕಿದರೆ ಸ್ವಲ್ಪ ಸಾಕು. ಹೌದಾ? ಸಾಕು. ಇಷ್ಟನ್ನು ಈಗ ನಾನು ಕರೆಕ್ಟ್ ಗ್ರೈಂಡ್ ಆಗಬೇಕು. ಕರೆಕ್ಟ್ ಗ್ರೈಂಡ್ ಆಗಬೇಕಲ್ಲ. ಓಕೆ, ಆಯ್ತಲ್ಲ, ಆಲ್ಮೋಸ್ಟ್ ರೆಡಿ ನೋಡಿ. ಸ್ವಲ್ಪ ಒಂದು ಈಗ ಹಾಲು. ಇನ್ನು ಹಾಲು ಹಾಕಿ, ಹಾಲು ಹಾಕಿ ವಾಪಸ್ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಹೌದು. ಓಕೆ, ಪಾರಿಮಳ ಅಂತೂ ಗಮದ ಹಾಕೋದಾ ಇಲ್ಲ? ಇದು ಒಂದು ಸುತ್ತು ಗರ್ರ ಅಂತ ಮಾಡಿ ಒಂದು ಮಿಕ್ಸ್ ಆಗಲಿಕ್ಕೆ ಒಂದು ಸುತ್ತು ಗರ್ರ ಅಂತ ಮಾಡಬೇಕಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಕಾಣುತ್ತೆ. ಆಲ್ಮೋಸ್ಟ್ ರೆಡಿ. ಈಗ ಹಾಕ್ತೇನೆ. ಗ್ರಾಮದಾಗಿ ಬರ್ತಾ ಉಂಟು. ಓಕೆ, ಡೈರೆಕ್ಟ್ ಈಗ ಸರ್ವ್ ಮಾಡೋದಲ್ಲ. ಓಕೆ, ಈಗ ಪೈನಾಪಲ್ ಮಿಲ್ಕ್ ಶೇಕ್ ರೆಡಿ. ಪೈನಾಪಲ್ ಮಿಲ್ಕ್ ಶೇಕ್ ಅಂತೂ ರೆಡಿ ಆಗಿದೆ. ಈಗ ಒಂದು ನೀವು ಪೈನಾಪಲ್ ಎಲ್ಲ ಮನೆಯಲ್ಲೇ ಬೆಳೆದಿದ್ದ ಅಥವಾ? ಇದು ನನ್ನ ಸೊಸೆ ಮನೆಯಲ್ಲಿ. ಸೊಸೆ ಮನೆಯಲ್ಲಿ ಬೆಳೆದಿಲ್ಲ? ಅವಳು ತಂದದ್ದು. ಅವಳ ತಂದೆಗೆ ಭಾರಿ ಕೃಷಿ ಮಾಡೋದು ಭಾರಿ ಇಷ್ಟ. ಕೃಷಿ ಅಲ್ಲ, ಅದು ಕೃಷಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲಿ ಅವ್ರದ್ದು ಮನೆ ಆಗ್ತದೆ? ವೇಣೂರಲ್ಲಿ ಆಗ್ತದೆ. ಅಲ್ಲಿಂದ ಮನೆ ಬಂದಿದ್ರು, ಆಗ ತಂದು. ಓಕೆ, ಈ ತೋಟ ಎಲ್ಲ ಇದ್ದವರಲ್ಲೆಲ್ಲ ಪೈನಾಪಲ್ ಎಲ್ಲ ಇವಾಗ ಭಾರಿ ಒಳ್ಳೆದಿತ್ತು. 2 ತಂದಿದ್ರು. 2 ತಂದಿತ್ತು, ಒಂದನ್ನಂತೂ ನಮ್ಮ ಸೂರು ತಂದೆ. ಓಕೆ, ಹಾಗಾಗಿ ನಿಮ್ಮ ಸೊಸೆಯವರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕಲ್ಲ. ಓಕೆ, ಪೈನಾಪಲ್ ಮಿಲ್ಕ್ ಶೇಕ್ ಅಂತೂ ರೆಡಿ ಆಗಿದೆ. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಶಕಿಲ ಮ್ಯಾಮ್ ಸಾಕಾಗಿರುವಂತಹ ಪೈನಾಪಲ್ ಮಿಲ್ಕ್ ಶೇಕ್ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಅವರ ಸೊಸೆ ಎಲ್ಲ ಪೈನಾಪಲ್ ಎಲ್ಲ ತಂದು ಕೊಟ್ಟಿದಂತೆ. ಹಾಗಾಗಿ ನಮಗೆ ಇವತ್ತು ಸ್ಪೆಷಲಾಗಿ ಪೈನಾಪಲ್ ಮಿಲ್ಕ್ ಶೇಕ್ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಪೈನಾಪಲ್ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಪೈನಾಪಲ್ ಹೋಳುಗಳಿಗೆ ಅರ್ಧ ಕಪ್ನಷ್ಟು ಬೆಲ್ಲ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 2 ಲೋಟದಷ್ಟು ಹಾಲು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಈಗ ಚೆನ್ನಾಗಿ ಸರ್ವ್ ಮಾಡಲು ಪೈನಾಪಲ್ ಮಿಲ್ಕ್ ಶೇಕ್ ರೆಡಿ. ಅಡುಗೆ ಅಂತೂ ರೆಡಿ ಆಗಿದೆ. 2 ಕೂಡ ಪೈನಾಪಲ್ ಡಿಶ್ ಅಲ್ಲ, ಒಂದು ಜ್ಯೂಸ್ ಮತ್ತು ಇನ್ನೊಂದು ಏನು ಪೈನಾಪಲ್ ಮೆಣಸಿನಕಾಯಿ. ಓಕೆ, ಯಾವ್ದು ನೋಡುವ ಟೇಸ್ಟ್? ಫಸ್ಟಿಗೆ ಖಾರದಿಂದ ಹೋಗಲಿ. ಓಕೆ, ತಗೊಳ್ಳಿ ನೀವು ಕೂಡ. ಇದೆಲ್ಲ ಊಟಕ್ಕೆ ಚಂದ ಅಂತ ಹೇಳ್ತಿದ್ದೀರಲ್ಲ. ಓಕೆ, ಆಹಾ, ಸೂಪರ್ ಆಗಿದೆ. ಆ್ಯಕ್ಚುಲಿ ನಾನೆಲ್ಲ ಈ ಥರದೆಲ್ಲ ಡಿಶ್ ಎಲ್ಲ ಇದ್ರೆ ಉಂಟಲ್ಲ, ಮಾವಿನ ಅನ್ನೋದು ಮತ್ತು ಈ ಥರ ಪೈನಾಪಲ್ದೆಲ್ಲ ಇದ್ದರೆ ಹಾಗೆ ಒಂದು ಬೌಲಲ್ಲಿ ಹಾಕಿ ತಿನ್ನಲಿಕ್ಕೆಲ್ಲ ಉಂಟು. ಸೇಮ್ ಇದು ಕೂಡ ಹಾಗಿದೆ, ಚೆನ್ನಾಗಿದೆ. ಜಾಸ್ತಿ ಇದೆಲ್ಲ ಮಾಡುವಾಗ, ಮನೆಯಲ್ಲಿ ಮಾಡುವಾಗ ಜಾಸ್ತಿ ಮಾಡಬೇಕು. ಜಾಸ್ತಿ ತಿಂದು ಹೋಗ್ತದೆ. ಓಕೆ, ಗಮ್ಮತ್ತಾಗಿದೆ. ಸ್ವೀಟಾಗಿ ಮತ್ತು ಸ್ವಲ್ಪ ಖಾರ ಆಗಿ, ಮತ್ತು ಆ ಮಸಾಲೆ ಕೂಡ ಚೆನ್ನಾಗಿ ಕುದಿದೆ. ಮತ್ತು ಏನು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿದ ಕಾರಣ ಸ್ವೀಟ್ ಚೆನ್ನಾಗಿ ಕುದಿದೆ, ಚೆನ್ನಾಗಿದೆ. ಇದೆಲ್ಲ ಊಟಕ್ಕಿದ್ರೆ ಗಂಜಿ ಊಟಕ್ಕೆಲ್ಲ ಪಕ್ಕ ಮ್ಯಾಚಿಂಗ್ ಅಲ್ಲ. ಈಗ ಮಿಲ್ಕ್ ಶೇಕ್ ಪೈನಾಪಲ್ ನೆಕ್ಸ್ಟ್ ಆಗುತ್ತೆ. ನೀವು ಕುಡಿಯಿರಿ. ಇದಂತೂ ಗಮದ ಮ್ಯಾಮ್.
ಆ್ಯಕ್ಚುಲಿ ನಾವು ಬೇಕಿದ್ರೆ ಸ್ವಲ್ಪ ಏನು ಐಸ್ ಐಸ್ ಹಾಕ್ಬೋದು. ಹಾಕ್ಬೋದಲ್ಲ, ಹೌದು ಐಸ್ ಹಾಕಿದರೆ ಇನ್ನೂ ಗಮ್ಮತ್ತಾಗಿ ಬರುತ್ತೆ. ಇಲ್ಲ ಇದ್ರೂ ಕೂಡ ಚೆನ್ನಾಗುಂಟು. ನಾರ್ಮಲ್ ಆಗಿ ನಾವು ಪೈನಾಪಲ್ ಹೀಗೆ ತಿನ್ನೋದು ಜಾಸ್ತಿ ಮನೆಯಲ್ಲೆಲ್ಲ ಇದ್ದರೆ, ಬಟ್ ಜ್ಯೂಸ್ ಮಾಡಿ ಹೋದರೆ ಗಮ್ಮತ್ತುಂಟು. ಜೊತೆಗೆ ನೀವು ಮಿಲ್ಕ್ ಶೇಕ್ ಹಾಕಿ ಕೊಟ್ಟಿದ್ರೆ ಹಾಗಾಗಿ ಗಮ್ಮತ್ತಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಈಗಿನ ಮಧ್ಯಾಹ್ನದ ಹೊತ್ತು ಬಿಸಿಲೆಲ್ಲ ಜಾಸ್ತಿ ಇದ್ದರೆ ಈ ಥರದ ಜ್ಯೂಸ್ ಎಲ್ಲ ಬೇಕೇ ಬೇಕು. 2 ಅಡಿ ಕೂಡ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತು. ಖುಷಿ ಆಯ್ತಾ? ನನಗೆ ಕೂಡ ಖುಷಿ ಆಯಿತು. ನೀವು ನೋಡಿ ರಾಪ್ ಅಂತ ನಿಮ್ಮ ಸೊಸೆಯವರು ಏನು ಪೈನಾಪಲ್ ಕೊಟ್ಟರು, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ 2 ಕೂಡ ಪೈನಾಪಲ್ ಡಿಶ್ ಮಾಡಿದ್ದು. 2 ಅಡಿ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶಲ್ಲಿ ಕೊಡಬೇಕು ನಿಮಗೆ. ನಡೆಯಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲಾಗಿ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಜೊತೆಗೆ ನಾನಾ ಮಸಾಲ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಶಕಿಲ ಮ್ಯಾಮ್ ಸಾಗದಿರುವಂತಹ ಪೈನಾಪಲ್ ಮೆಣಸ್ಕಾಯಿ ಮತ್ತು ಸ್ಪೆಷಲಾಗಿ ಪೈನಾಪಲ್ ಮಿಲ್ಕ್ ಶೇಕ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.